ತುರುವೇಕೆರೆ ತಾಲೂಕಿನ ದೊಡ್ಡ ಮಲ್ಲಿಗೆರೆ ಪಾಳ್ಯದಲ್ಲಿ ಅಂಗನವಾಡಿ ಶಿಕ್ಷಕಿ ರಸ್ತೆಗೆ ಅಡ್ಡಲಾಗಿ ಅಕ್ರಮ ಕಟ್ಟಡ ಕಟ್ಟಿದ್ದಾರೆ ಎಂದು ಈ ಹಿಂದೆ ಸುದ್ದಿಯಾಗಿತ್ತು. ಆದರೆ ಅದೇ ಕಟ್ಟಡದ ಸರಿಯಾದ ದಾಖಲೆ ಕೊಟ್ಟು ಇಂದು ಅದು ಅಕ್ರಮವಲ್ಲ ಎಂದು ಸಾಬೀತುಪಡಿಸುವಲ್ಲಿ ಅಂಗನವಾಡಿ ಶಿಕ್ಷಕಿ ಸುಶೀಲಮ್ಮ ಯಶಸ್ವಿಯಾಗಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಈ ಹಿಂದೆ ಸ್ಥಳ ಪರಿಶೀಲನೆಗೆ ನಾವು ಮತ್ತು ತಾಲೂಕು ದಂಡಾಧಿಕಾರಿ ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆ ಮಾಡುವ ವೇಳೆ ಸುಶೀಲಮ್ಮ ಅವರಿಗೂ ದಾಖಲಾತಿ ಒದಗಿಸಿ ಎಂಬುದಾಗಿ ತಿಳಿಸಲಾಗಿ ಯಾವುದೇ ದಾಖಲಾತಿ ಒದಗಿಸದ ಕಾರಣ ಜೊತೆಗೆ ಈ ಹಿಂದೆ ಪಂಚಾಯಿತಿಯಿಂದ ನೋಟಿಸ್ ಕೂಡ ಜಾರಿ ಮಾಡಿದ್ದು ಅದಕ್ಕೆ ಸಂಬಂಧಿಸಿದಂತೆ ಯಾವುದೇ ದಾಖಲಾತಿಗಳು ಸರಿಯಾದ ಸಮಯಕ್ಕೆ ಒದಗಿಸದ ಕಾರಣ ಅದನ್ನು ಅಕ್ರಮ ಕಟ್ಟಡ ಎಂದು ನೆಲಸಮಗೊಳಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿತ್ತು. ಇಂದು ಅದೇ ಕೆಲಸದ ನಿಮಿತ್ತ ಸ್ಥಳಕ್ಕೆ ಪಂಚಾಯಿತಿ ಅಧಿಕಾರಿ ಮತ್ತು ಸಿಬ್ಬಂದಿಗಳೊಂದಿಗೆ ಆಗಮಿಸಿದಾಗ ಈ ಕಟ್ಟಡಕ್ಕೆ ಸಂಬಂಧಿಸಿದಂತೆ ದಾಖಲಾತಿಗಳನ್ನು ನೀಡಿರುತ್ತಾರೆ. ಅದನ್ನು ಪರಿಶೀಲಿಸಿ ಇದು ಅಕ್ರಮ ಕಟ್ಟಡವಲ್ಲ ಎಂದು ತಿಳಿದು ಯಾರಿಗೂ ತೊಂದರೆಯಾಗದ ರೀತಿ ಸಾರ್ವಜನಿಕರು ಹಾದು ಹೋಗಲು ದಾರಿಯನ್ನು ಮಾಡಿಕೊಡಲಾಗಿದೆ ಎಂದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ಈ ಹಿಂದೆ ನಾನು ಮತ್ತು ತಹಶೀಲ್ದಾರ್ ಅವರು ಈ ಜಾಗ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ರಸ್ತೆ ಒತ್ತುವರಿ ಆಗಿರೋದ್ರ ಬಗ್ಗೆ ಕಂಡು ಬಂದಿತ್ತು. ಆ ಸಂದರ್ಭದಲ್ಲಿ ಒತ್ತುವರಿ ಮಾಡಿರೋರಿಗೆ ನಾವು ನೋಟಿಸ್ ನೀಡಿದ್ವಿ. ಅವರು ಸರಿಯಾದ ದಾಖಲೆಗಳನ್ನು ಆ ಸಂದರ್ಭದಲ್ಲಿ ಕೊಟ್ಟಿರಲಿಲ್ಲ. ಇವತ್ತು ಒತ್ತುವರಿನ ತೆರವುಗೊಳಿಸಲಿಕ್ಕೆ ಬಂದಾಗ ಅವರ ಮಾಲೀಕತ್ವಕ್ಕೆ ಸಂಬಂಧಪಟ್ಟಂಥ ದಾಖಲೆಯನ್ನು ಹಾಜರುಪಡಿಸಿದ್ದಾರೆ. ಅವರ ಮಾಲೀಕತ್ವದ ಅವರ ಹ್ಯಾಂಡ್ ಓವರಲ್ಲಿರ್ತಕ್ಕಂಥ ಲ್ಯಾಂಡನ್ನು ಹೊರತುಪಡಿಸಿ ಇನ್ನೇನು ನಮಗೆ ರಸ್ತೆ ಒತ್ತುವರಿ ಆಗಿತ್ತು ಅದನ್ನು ಇವತ್ತು ತೆರವುಗೊಳಿಸಿ ಸಾರ್ವಜನಿಕರ ಉಪಯೋಗಕ್ಕೆ ಮುಕ್ತ ಮಾಡಿದ್ದೇವೆ.